ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾವೊಂದು ಡೆಸರ್ಟ್ ಸಫಾರಿ ಟೂರಿಗೆ ಹೋಗ್ತಾ ಇದ್ದೇವೆ. ನಮ್ಮೊಟ್ಟಿಗೆ ಮತ್ತೊಮ್ಮೆ ಬಬಿತಾ ಗಣೇಶ್ ಬಂದಿದ್ದಾರೆ ಟೂರಲ್ಲಿ. ಸೊ ಅವರು ಊರಿಂದ ಬಂದಿದ್ದಾರೆ ಒಂದು 4-5 ದಿವಸ ರಜೆಯಲ್ಲಿ. ಸೊ ಅವರಿಗೊಂದು ಡೆಸರ್ಟ್ ಸಫಾರಿ ಟೂರ್ ಮಾಡುವ ಅಂತ ಇದ್ದೇವೆ. ಬಬಿತಾರವರು ಹಿಂದೊಮ್ಮೆ ಬಂದಿದ್ದರು. ಸೊ ಅವರ ಹಸ್ಬೆಂಡ್ನೊಟ್ಟಿಗೆ ಈಗ ಫಸ್ಟ್ ಟೈಮ್ ಬರೋದು. ಸೊ ಇಬ್ಬರನ್ನು ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಟೂರನ್ನು ನೀವು ಕಂಪ್ಲೀಟ್ ನೋಡಿ, ಹೇಗೆ ಆಗ್ತಂತ ನೋಡುವ, ಎಂಜಾಯ್ ಮಾಡಿ. ದುಬೈ ಅಲೈನ್ ರೋಡಲ್ಲಿ ನಾವು ಹೋಗ್ತಾ ಇದ್ದೇವೆ. ನಾವೀಗ ಹತ್ತಿರ ಆಗ್ತಾ ಇದ್ದೇವೆ ನಮ್ಮ ಡೆಸರ್ಟ್ ಸಫಾರಿ ಕ್ಯಾಂಪ್ ಹತ್ತಿರ. ಈಗ ಒಂದು ಚಹಾ ಎಲ್ಲ ಕುಡಿದು ಹೊರಟಿದ್ದೇವೆ. ಇಲ್ಲಿ ಕಂಟಿನ್ಯೂ ವಿಡಿಯೋ ನೋಡಿ, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತದೆ ಅವರೆಲ್ಲ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲೆಲ್ಲ ಸ್ಕ್ವಾಡ್ ಬೈಕ್ ಎಲ್ಲ ರೆಂಟಿಗೆ ಉಂಟು. ಈ ಸ್ಕ್ವಾಡ್ ಬೈಕನ್ನು ನಾವು ರೆಂಟ್ ತೊಗೊಂಡು ಬಿಡ್ಬೋದಲ್ಲಿ. ಆದರೆ ನಾವು ಈ ಸಲ ತಗೊಳ್ಳುವುದಿಲ್ಲ, ಯಾಕೆಂದರೆ ನಾವು ಆಲ್ರೆಡಿ ಲಾಸ್ಟ್ ಟೈಮ್ ಮಾಡಿದ್ದೇವೆ. ಸೊ ತುಂಬ ಜನ ಇದ್ದಾರೆ ಇಲ್ಲಿ. ಇದೆಲ್ಲ ಒಂದು ಸ್ಕ್ವಾಡ್ ಬೈಕ್ ಏರಿಯಾ. ಫಾಲ್ಕನ್ ಸಹ ಇದೆ ಇಲ್ಲಿ. ಫಾಲ್ಕನನ್ನು ಇಟ್ಕೊಳ್ಬೋದು, ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಕೊಡ್ತಾರೆ, ಅದಕ್ಕೆ ಚಾರ್ಜ್ ಉಂಟು. ಮತ್ತು ಇದು ನಮ್ಮ ಇದು ಏರಿಯಾ. ಸ್ಕ್ವಾಡ್ ಬೈಕ್ ಮತ್ತು ಕೆಮಲ್ ರೈಡ್ ಎಲ್ಲ ಮಾಡ್ತಾರೆ. ಫೋಟೋ ಸೆಷನ್ ಎಲ್ಲ ಆಗ್ತಾ ಉಂಟು. ಸ್ಕ್ವಾಡ್ ಬೈಕ್ ಯಾರು ಬೇಕಾದರೂ ಬಿಡ್ಬೋದು ಇಲ್ಲಿ. ಎಲ್ಲ ಏರಿಯಾದ ನಾವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹಾಕಿದ್ದೇವೆ ಸ್ಕ್ವಾಡ್ ಬೈಕ್ ಇದೆಲ್ಲ. ನಮ್ಮದು ಈಗ ಡ್ಯೂನ್ ಬ್ಯಾಶಿಂಗ್ ಹೋಗಲಿಕ್ಕೆ ಗಾಡಿ ಬರ್ತದೆ ಅಂತ ಹೇಳಿದ್ದಾರೆ. ಯಾವ ಗಾಡಿ ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡ್ತಾ ಇದ್ದೇವೆ ನಾವು. ಇದು ಬರ್ತದೆ, ಬಂದಮೇಲೆ ನಾವು ಗಾಡಿಯಲ್ಲಿ ಡ್ಯೂನ್ ಬ್ಯಾಶಿಂಗ್ ಮಾಡಲಿಕ್ಕೆ ಹೋಗ್ತೇವೆ. ಸೊ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಗಣೇಶ್ನವರಿಗೆ, ಬಬಿತಾನವರಿಗೆ ಸೆಕೆಂಡ್ ಎಕ್ಸ್ಪೀರಿಯೆನ್ಸ್. ಇದು ನಮ್ಮ ಕೋಚು. ಗಾಡಿ ಬಂದಿದೆ ಈಗ. ಇದು ಲ್ಯಾಂಡ್ ಕ್ರೂಸರಲ್ಲಿ ನಾವು ಈಗ ಡ್ಯೂನ್ ಬ್ಯಾಶಿಂಗ್ ಮಾಡ್ತೇವೆ. ಸೊ ನೋಡೋಣ ಹೇಗೆ ಫನ್ ಆಗ್ತದಂತ. ಒಂಚೂರು ಆಯ್ತು. ಸಮುದಾಯ ಕಾಯ್ತಾ ಇದ್ದೆ, ನನಗೆ ಗೊತ್ತಿತ್ತು. ನಮ್ಮದು ಡ್ಯೂನ್ ಬ್ಯಾಶಿಂಗ್ ಸ್ಟಾರ್ಟ್ ಆಗಿದೆ ಈಗ. ನೋಡೋಣ ಹೇಗೆ ಕೊಂಡೋಗ್ತಾ ಇದ್ದಾರೆ ನೋಡಿ. ಈಗ ನಮ್ಮ ಗುಡ್ಡೆಗೆ ಕೊಂಡೋಗ್ತಾ ಇದ್ದಾರೆ. ಕೊಂಡೋದ್ರು ಪಾರ್ಟಿ ಮಾಡಿದ್ರು. ಹೇಗೆ ಆಗ್ತಾ ಉಂಟು ನಿಮ್ಗೆ? ತುಂಬಾ ನಮ್ಗೆ ಎದುರಲ್ಲಿ ಒಂದು ಗಾಡಿ ಇರ್ಬೇಕಿತ್ತು, ಆಗ ನಿಮ್ಗೆ ಫೀಲಿಂಗ್ ಆಗ್ಬೋದು. ಈಗ ಅಷ್ಟು ಒಳಗಿಂದ ಕೂತ್ಕೊಂಡು ಅಷ್ಟು ಗೊತ್ತಾಗುದಿಲ್ಲ ಇದರಲ್ಲಿ. ಹೊರಗಡೆ ಮಗ ಹೊಯ್ಗೆಯಲ್ಲಿ ಬರುವ ಸ್ಟೈಲ್ ನೋಡಿ. ಹೇಗೆ ಕೂತಿದ್ದಾರೆ ನೋಡಿ. ಹಾಗೆ ಕೈ ಹಿಡ್ಕೊಂಡು ಮೇಲೆ ಬನ್ನಿ ಅಂತ ನೀವು ನೋಡ್ಬೋದು. ನೋಡಿ ಇದೊಂದು ಗಾಡಿ ಬರ್ತಾ ಉಂಟು. ಸೊ ನಾವು ಹೀಗೆ ಬಂದಿದ್ದೇವೆ, ಆದರೆ ನಮಗೆ ಗಾಡಿಯಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವು ಬೇರೆ ಗಾಡಿದ್ದೆಲ್ಲ ತೋರಿಸ್ತೇವೆ ನಿಮಗೆ. ಅವರು ಸಹ ಇಲ್ಲಿಗೆ ಬರುವುದೀಗ ಫೋಟೋ ತೆಗೆಯಲಿಕ್ಕೆ. ನೋಡಿ ಇದೊಂದು ಹೀಗೆಲ್ಲ ಹೋಗ್ತದೆ. ಈಗ ಆಗಲಿಲ್ಲ, ಸನ್ಸೆಟ್ ಅಂತ ಬೇಗ ಇಲ್ಲಿ ಕೆಮಲ್ ಸಹ ತುಂಬ ಇದೆ. ಕೆಮಲ್ ಸಹ ಹಾಕಿದ್ದಾರೆ. ನೋಡಿ ಹೇಗೆ ಹೋಗ್ತದೆ ನೋಡಿ ಗಾಡಿ. ತೋರಿಸುವಾಗಲೇ ಅದು ಸ್ಲೋ ಆಗ್ತದೆ. ಬರ್ತಿದ್ದಾನೆ, ಹಿಂದೆ ಬರ್ತಾನೆ ಗೊತ್ತಿಲ್ಲ. ನೋಡಿ ಹೇಗೆ ಬಂದ ನೋಡಿ. ಓಕೆ, ಫೋಟೋ ಸೆಷನ್ ಆಗಿ ಮತ್ತೆ ಹೋಗ್ತಾ ಇದ್ದೇವೆ. ಇಲ್ಲಿ ಸೂರಜ್ ನೀವು ನೋಡ್ಬೋದು. ಸನ್ಸೆಟ್ ಆಯಿತು, ನಾವು ಎಲ್ಲ ಫೋಟೋ ತೆಗೆದಿದ್ದೇವೆ. ಸೊ ಈಗ ನಿಮಗೆ ಎದುರುಗಡೆ ಒಂದು ಗಾಡಿ ಹೋಗ್ತಾ ಉಂಟಲ್ಲ, ಅದನ್ನು ನೋಡಿ ಹೇಗೆ ಫೀಲಿಂಗ್ ಆಗ್ತದೆ ಒಳಗಿಂದ ಕೂತ್ಕೊಂಡು ಅಂತ ನೋಡ್ಬೋದು. ನೋಡಿ ಅವ ಏನೇನು ಮಾಡ್ತಾನೆ ಅದನ್ನೆಲ್ಲ ನಮ್ಮ ಗಾಡಿಯವನು ಮಾಡ್ತಾನೆ. ಏನು ಮಾಡುದಿಲ್ಲ ಮಾರ. ಈಗ ಮ್ಯಾಚ್ ಗೆಟ್ಟೆ ನನ್ನ ಪಕ್ಕಡೆ. ಹೌದು, ನೋಡಿ ಹೇಗೆ ಎಂತ ಮಾಡ್ತಾನೆ ನೋಡಿ. ಈಗ ಅವೆಲ್ಲ ಹೋಗ್ತಾ ಇದ್ದಾನೆ ಇವ. ಆಯ್ತು ನೋಡಿ, ಹೇಗಾಯ್ತು ನಿಮಗೆ ಡೆಸರ್ಟ್ ಸಫಾರಿ ಡ್ಯೂನ್ ಬೇಸಿಂಗ್ ಎಲ್ಲ? ಸೂಪರ್ ಆಯ್ತಾ?
ಮೊನ್ನೆಯಿಂದ ಜಾಸ್ತಿ ಖುಷಿ ಆಯ್ತಾ ಅಲ್ಲ ಇವತ್ತು ಸ್ವಲ್ಪ ಕಮ್ಮಿ ಆಯ್ತಾ? ಫಸ್ಟ್ ಟೈಮ್ ಬರೋದು. ಹಾಂ, ಫಸ್ಟ್ ಎಕ್ಸ್ಪೀರಿಯನ್ಸ್ ಒಳ್ಳೆಯದಾಯ್ತಲ್ಲ? ಥ್ಯಾಂಕ್ ಯು. ಇನ್ನು ಮುಂದೆ ತುಂಬ ಉಂಟು, ನೋಡೋಣ. ಎಲ್ಲ ವಿಡಿಯೋ ಕಡೆ ತನಕ ನೋಡಿ ಇಬ್ಬರು. ಡ್ಯೂನ್ ಬ್ಯಾಶಿಂಗ್ ಎಲ್ಲ ಮುಗಿದು ನಾವೀಗ ಕ್ಯಾಂಪಿಗೆ ಹೋಗ್ತಾ ಇದ್ದೇವೆ. ಇನ್ನು ಕ್ಯಾಂಪಲ್ಲಿ ಕೆಲವು ಪ್ರೋಗ್ರಾಮ್ ಉಂಟು. ಸೊ ಎಲ್ಲ ಗಾಡಿ ಅಲ್ಲೇ ಹೋಗ್ತಾ ಉಂಟು. ಸೊ ನಮ್ಮನ್ನು ಮತ್ತೊಂದು ಜಾಗಕ್ಕೆ ತಂದು ಬಿಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಗಾಡಿ ಬಂತು, ಆ ಗಾಡಿಯಲ್ಲಿ ಹೋಗ್ಲಿಕ್ಕೆ ಉಂಟು ಇನ್ನು ಕ್ಯಾಂಪಿಗೆ. ಸೊ ಇದು ನಾವು ಬಂದ ಗಾಡಿ ಇವತ್ತು, ಹಮರ್. ಈ ಗಾಡಿಯಿಂದ ಆ ಗಾಡಿ, ಆ ಗಾಡಿಯಿಂದ ಈ ಗಾಡಿ 3 ಸಲ ಆಯಿತು. ನಾವೀಗ ವಯಸಿಸ್ ಫಾರ್ಮ್ ಟೂರಿಸಮ್ ಕ್ಯಾಂಪಿಗೆ ಬಂದಿದ್ದೇವೆ. ಸೊ ಈ ಕ್ಯಾಂಪಿಗೆ ನಾವು ಫಸ್ಟ್ ಟೈಮ್ ಬಂದಿದ್ದು. ಸೊ ಹೊರಗಡೆ ಎಲ್ಲ ಒಳ್ಳೆ ಇದುಂಟು, ಇನ್ನು ಒಳಗಡೆ ಹೋಗಬೇಕು. ಒಳ್ಳೆ ಡಿಸೈನ್ ಇಟ್ಟಿದ್ದಾರೆ. ಇಲ್ಲೆಲ್ಲ ಊಟದ ವ್ಯವಸ್ಥೆ ಮಾಡ್ತಾರೆ. ತುಂಬ ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ. ಸೊ ಇನ್ನು ಊಟ ಶುರುವಾಗಿಲ್ಲ, ಎಲ್ಲ ಶುರುವಾಗಿದ ಮೇಲೆ ತೋರಿಸ್ತೇವೆ. ಸಲಾಡ್ಸ್ ಎಲ್ಲ ಕೌಂಟರ್. ನಾವು ಈ ಸಲ ಫಸ್ಟ್ ಟೈಮ್ ಒಂದು ಮಜ್ಲಿಸ್ ಎಕ್ಸ್ಪೀರಿಯನ್ಸ್ ತಗೊಳ್ತಾ ಇದ್ದೇವೆ. ಇವರೊಂದು ಮೊಬೈಲ್ ನೋಡ್ತಾ ಇದ್ದಾರೆ. ಹೇಗಾಗ್ತಾ ಇದ್ದೇವೆ ಅಂದರೆ ಮಜ್ಲಿಸಲ್ಲಿ ಇದು ನಮ್ಮದು ಸಹ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಸೊ ಒಳ್ಳೆ ಸೀಟಿಂಗ್ ಉಂಟು, ಮತ್ತು ಆಲ್ರೆಡಿ ನಮಗೆ ಕೋಲ್ಡ್ ಡ್ರಿಂಕ್ ಸರ್ವ್ ಮಾಡಿದ್ದಾರೆ, ನೀರು ಸಹ ಉಂಟು ಇಲ್ಲಿ. ಸೊ ಇನ್ನೇನೇನು ಬರ್ತದೆ ಅದು ಮುಂದೆ ನೋಡುವ. ಈಗ ನಮ್ಮದು ಫುಡ್ ಬಂದಿದೆ. ಸೊ ಸ್ವಲ್ಪ ನಾವು ಹೋಗಿ ಎಲ್ಲ ಫ್ರೈ ಐಟಮ್ಸ್ ಎಲ್ಲ ತಂದಿದ್ದೇವೆ. ಕೆಲವು ಫ್ರೈ ಐಟಮ್ಸ್ ಮತ್ತು ಸಲಾಡ್ ಐಟಮ್ಸ್ ಮತ್ತು ಮೇನ್ ಕೋರ್ಸ್ ಎಲ್ಲ ಇನ್ನೂ ತರಬೇಕಾಗ್ತದೆ. ಸೊ ಅದನ್ನೆಲ್ಲ ಮತ್ತೆ ನೋಡುವ ಅಂತ. ಸೊ ಸಲಾಡಲ್ಲಿ ತುಂಬ ಐಟಮ್ ನಾನು ಮಿಕ್ಸ್ ಮಾಡಿಕೊಂಡು ಬಂದಿದ್ದೇನೆ. ಅದು ಎಂತೆಂತಂದು ಈಗ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದು ಎಣ್ಣೆ ಐಟಮ್ಸ್ ತೋರಾಗಲಿಕ್ಕೆ. ಈಗ ಇಲ್ಲಿ ಮೇನ್ ಕೋರ್ಸ್ ಸ್ಟಾರ್ಟ್ ಆಗಿದೆ ನಮ್ಮದು. ಅಂದರೆ ಮೇನ್ ಕೋರ್ಸ್ ಅಂತ ಅಲ್ಲ, ಇದು ಕಬಾಬ್ ಎಲ್ಲ ಮೊದಲು ಕೊಡ್ತಾರೆ. ಚಿಕನ್ ಫ್ರೈ ಮತ್ತು ಪನ್ನೀರ್ ಫ್ರೈ ಮತ್ತು ಫಿಶ್ ಫಿಲ್ಲೆಟ್ ಉಂಟು, ಮತ್ತು ಪ್ರವಾನ್ಸ್ ಫ್ರೈ ಉಂಟು. ಸೊ ಇದನ್ನೆಲ್ಲ ತಂದು ನಾವು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಎಂಜಾಯ್ ಮಾಡಿ.
ಫ್ರೆಂಡ್ಸ್, ಈಗ ನಮ್ಮ ಎಲ್ಲ ಕಾರ್ಯಕ್ರಮ ಮುಗೀತು. ಈಗ ನಾವು ಹೊರಡುವ ಹೊತ್ತಾಗಿದೆ. ಸೊ ಇಲ್ಲಿಯ ಈಗ ಕಾರ್ಯಕ್ರಮ ಹೇಗೆ ಆಯ್ತು ಅಂತ ಇವ್ರ ಹತ್ರ ಕೇಳೋಣ. ಇವ್ರು ಗೆಸ್ಟ್ ಆಗಿ ಬಂದಿದ್ದಾರಲ್ಲ. ಹಾಯ್, ನಮಸ್ಕಾರ. ನನ್ನ ಹೆಸರು ಗಣೇಶ್ ಅಂತ. ನಾನು ಮಂಗಳೂರಿನಿಂದ ಬಂದಿದ್ದೇನೆ. ಈಗ ಇವತ್ತು ಸಂಜೆ ಡೆಸರ್ಟ್ ಸಫಾರಿ ಅದೆಲ್ಲ ಮುಗಿಸಿ ನಾವೀಗ ಒಂದು ಕ್ಯಾಂಪು ಒಂದು ಅರಬಿಕ್ ಕ್ಯಾಂಪು ಇದರಲ್ಲಿ ಬಂದಿದ್ದೇವೆ. ಇಲ್ಲಿ ತುಂಬ ಫುಡ್ಡು ಮತ್ತು ಇಲ್ಲಿ ಅರಬಿಕ್ ಡ್ಯಾನ್ಸಸ್ ಮತ್ತು ಬೆಲ್ಲಿ ಡ್ಯಾನ್ಸ್ ಎಲ್ಲ ಇತ್ತು. ತುಂಬ ಫೈರ್ ಡ್ಯಾನ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ನವೀನ. ಸದಾನಂದನ್ನ. ಓಕೆ, ಥ್ಯಾಂಕ್ಸ್ ಸದಾನಂದ ಅಣ್ಣ ಮತ್ತು ಜಯ ಅಕ್ಕ. ಜಯ. ಸೊ ನಮ್ಮ ಕ್ಯಾಂಪ್ ಆಗಿ ಈಗ ನಾವು ಈಗ ಹೊರಡ್ತಾ ಇದ್ದೇವೆ. ಗಾಡಿ ಬಂದು ನಿಂತಿದೆ ಇಲ್ಲಿ. ಇದೇ ಗಾಡಿಯಲ್ಲಿ ನಮಗೆ ಹೋಗಬೇಕು ಮತ್ತು ಗಾಡಿ ಚೇಂಜ್ ಮಾಡಲಿಕ್ಕೆ ಉಂಟು. ಸೊ ಈ ಕ್ಯಾಂಪು ಇನ್ನೊಂದು ಸಲ ಬರಬೇಕಾದ್ರೆ ಬರ್ತಾ ಇದ್ದಾರೆ ನಮ್ಮ ಟೀಮ್. ಸೊ ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸೊ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಬಾಯ್ ಬಾಯ್, ಸಿ ಯು.